ಇನ್ನು 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮ ಹಿನ್ನೆಲೆ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ವೀಣಾ ಬಿಎನ್ ಅವರು ಕಪ್ಪೆ ಚಿಪ್ಪುವಿನ ಮೂಲಕ ಭಾರತದ ಧ್ವಜ ರಚಿಸಿ ತಮ್ಮ ಮನೆಯಲ್ಲಿಯೇ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಹರ್ ಘರ್ ತಿರಂಗ ಅಭಿಯಾನದ ಅಡಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ನಾನು ಕೂಡ ಮನೆಯಲ್ಲೇ ವಿನೂತನವಾಗಿ ಕಪ್ಪೆ ಚಿಪ್ಪುವಿನಲ್ಲಿ ಭಾರತವನ್ನು ರಚನೆ ಮಾಡಿದ್ದೇನೆ. ಯಾವುದೇ ಖರ್ಚಿಲ್ಲದೆ ಕಪ್ಪೆ ಚಿಪ್ಪನ್ನು ಬಳಸಿ ಭಾರತ ಹಾಗೂ ಧ್ವಜವನ್ನು ನಿರ್ಮಾಣ ಮಾಡಿದ್ದೇನೆ. ಕಚೇರಿ ಕೆಲಸ ಮುಗಿದ ಬಳಿಕ ರಾತ್ರಿ ಭಾರತದ ಚಿತ್ರ ರಚನೆ ಮಾಡಿ ಬೆಳಗ್ಗೆ ಧ್ವಜ ಹಾರಿಸಿದ್ದೇನೆ ಎಂದರು.